ಮದಿ ಕರೆದರೆ ಕಾಮಿತಾವಿವನು ಪ್ರೇಮದಿ ಕರೆದರೆ ಕಾಮಿತವಿವನು ಪ್ರೇಮದಿ ಕರೆದರೆ ಕಾಮಿತವಿವನು ಪ್ರೇಮದಿ ಕರೆದರೆ ಕಾಮಿತವಿವನು ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತೊಂತನ ದಿಲ್ಲ ತಾದಿಲ್ಲ ತಾದಿಲ್ಲ ತಾ ತಿಂದನ ದಿಲ್ಲೋದಿಲ್ಲೋ ತಗಡದಿನ್ನ ತಾದಿನ್ನೋ ತಗಡದಿನ್ನ ತಗಡದಿವಿ ತಾದಿಲ್ಲೋ ತಾದಿಲ್ಲ ತೋದಿಲ್ಲೋ ತಾದಿಲ್ಲ ದಿಲ್ಲೋ ತಿಂದನ ದಿನ್ನ ತಾದಿನ್ನ ತಾದಿನ್ನ ಅದೈದಿನ ಐದಿನ 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 ತಾನನಾಂ ತದಿರಿನ ಹರೇ ನಟರಾಜ ಒಳೆಯುತ್ತ ಭಕ್ತರ ಬೆಳಕಿನ ಸೇವೆಗೆ ಒಳೆಯುತ್ತ ಭಕ್ತರ ಬೆಳಕಿನ ಸೇವೆಗೆ ನಲಿಯುತ್ತ ಬಾ ನಟರಾಜ ನಟರಾಜ ಒಲೆಯುತ ಭಕ್ತರ ಬೆಳಕಿನ ಸೇವೆಗೆ ಒಲೆಯುತ ಭಕ್ತರ ಬೆಳಕಿನ ಸೇವೆಗೆ ನಲಿಯುತ ನಟರಾಜ ನಟರಾಜ ಒಲಿಯುತ್ತ ಭಕ್ತರ ಬೆಳಕಿನ ಸೇವೆಗೆ ಪುಟವಿಗಳು ಧರ್ಮದ ಕೂದಲು ಕಂಡೇ ಕೆಡುಕನು ಹರಿಸಲು ಹೂವಿಗೆ ತಂದೆ
ಕೆಡುಕನು ಹರಿಸಲು ಹೂವಿಗೆ ತಂದೆ ಕೆಡುಕನು ಹರಿಸಲು ಹೂವಿಗೆ ತಂದೆ ಅಡಗಿದ ಧರ್ಮವ ಕೊಡುಮದಿ ಕಾಣುತ್ತಾ ದುಡದು ಕೆಕ್ಕಡೆ ಕೊಲ್ಲಿಗುತ್ತ ನಿಂದೆ ಅಡಗಿದ ಧರ್ಮವ ಕೊಡುಮದಿ ಕಾಣುತ್ತಾ ದುಡದು ಕೆಕ್ಕಡೆ ಕೊಲ್ಲಿಯುತ್ತ ನಿಂದೆ ಕರಿವದ ನನ್ನ ಪಿತ ಗುಗಗಣ ಸಂಸ್ತುತ मेरे सोने भकुतर मनता बिटा मनदा बिटा मेरे सुनी भगुतर मनदा बिटा हरकेयो निल्लड़ी हरकेय उल्लवे गिरिजियोनोडगूडी नलियुत बाबा हरकेयो निल्लड़ी गरकेय उल्लवे गिरिजियोनोडगूडी नलियुत बाबा ನಿನ್ನ ಗಮನಕ್ಕೆ ನಿನ್ನ ಗಮನಕ್ಕೆ ಅನುದಿನ ಕಾಯುವ ಭಕ್ತರ ಮೊರೆಗೆ ಅನುದಿನ ಕಾಯುವ ಭಕ್ತರ ಮೊರೆಗೆ ಮನುಮತಗರನೇ ತನುಮತದ ಮನ ಮನ ಬೆಳಗನು ಬೆಳಗನದಾಗಿ ಉಕ್ಷಿಯೊಡೆಯನೇ ಯಕ್ಷನಾಟ್ಯ ಪ್ರಿಯ ಇಕತ ಪಗರ ರಕ್ಷಿಸು ದೇವಾ ಯಕ್ಷನಾಟ ಪ್ರಿಯ ಇಕ್ಷುತ ಪಗರ ರಕ್ಷಿಸು ದೇವಾ ಇಕ್ಷುತ ಪಗರ ರಕ್ಷಿಸು ದೇವಾ ದಕ್ಷಾರಿಯಲಿ ಭಕ್ತರ ಬಯಕೆಯ ಅಕ್ಷಯವಾಗಿನಿ ಹರಸಲು ಭಾವ ದಕ್ಷಾರಿಯಲಿ ಭಕ್ತರ ಬಯಕೆಯ ಅಕ್ಷಯವಾಗಿನಿ ಗರಸಲು ಭಾವ ನಳೆ ನಲಿಯುತ ಬಾ ನಟರಾಜ ಒಲಿಯುತ ಭಗತರ ಬೆಳಗಿನ ಸೇವೆಗೆ ನಳೆ ನಲಿಯುತ ಬಾ ನಟರಾಜ ತಗಡದತ್ತಿಮಿದಾದಿಲ್ಲ 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 ತಾದಿಲ್ಲ ತಾ ತಗಡದಲ್ಲ
ದಿನ್ನತ 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 ದಿನ್ನೋದಿ
ಮಡದಿಯ ಕಳಗೊಂಡನಮ ತುರ ಕೊಡುವೆಯ ಸುಲಭವೇ ನಮಮ ಅರಿಗಳ ಗೆಲುವ ತದಳು ಪಲಾಯನಗೈದು ಬಳಿಕ ಪವನ ಜನ ಸಮ್ಮುಖಕ್ಕೆ ರಥ ಚಾಚಿ ತಡೆದೆನ್ನ ಸೀತೆಯ ನೆವನದಿಂದಲೇ ಕಾದು ಬರ ಸೀತೆಯ ನೆವನದಿಂದಲೇ ಪ್ಲವಗನೆದುರಳು ತಲೆಯರಿಯೇ ಪಿಂದರಿವರೆಂದೆನು ಅವನಿ ಜಾತೆಯ ಜನರೇ ಮಾಯದ ಯುವತಿಯನು ನಿರ್ಮಿಸುವುದಗಳ ಕಡುಗವನು ಗಳಗಿಡನಲ್ಲಿ ಜನರ ಮುಂದುವರಿಯುತ್ತ ಮಾಯೆ
ಜಾನಕಿಯಲ್ಲ, ದೇವಿ ಜಾನಕಿಯಲ್ಲ, ನಮ್ಮವರ ಕಪಟವಿದು. ದೇವಾದಿದೇವ ಇಲ್ಲಿ ಸಿಂಹನಾದ ಮಾಡಬೇಕಾದವರು ಯಾರು? ದೈತ್ಯರಾದಂತಹ ನಾವು. ಸ್ವಲ್ಪ ಸಮಯಕ್ಕೆ ಬರು ಮಾಯಾಸಿ ನಿರ್ಮಾಣವನ್ನು ಮಾಡಿ ಅವಳ ತಾಯಿಯನ್ನು ವಿರೋಧಿ ಸೇವೆ ವಿಚಲಿತವಾಗ್ತದೆ. ಎಲ್ಲರೂ ಹಿಂದೆ ಹೋಗಿದ್ದಾರೆಂಬಂತಹ ಭಾವನೆ ಇಲ್ಲ. ಅಷ್ಟು ಮಾಡಿದೆ. ಈಗ ಮರಳಿ ಸಿಂಹನಾದ ಮಾಡ್ತಾರೆ ಅಂತಾದ್ರೆ ಕಾರಣ ಇದೆ. ನಮ್ಮ ಒಬ್ಬ ಇದ್ದಾನೆ ವಿಭೀಷಣ, ಅವನೇ ಸತ್ಯ ಹೇಳಿಬೇಕು. ಮಾಯಾ ಸೀತೆ ಪ್ರಕಟವಾಗಿ ನಿಜವನ್ನರಿದಂತಹ ವಿರೋಧಿ ಮಾಲಯ ಲಂಕೆಯಂತಾದಂತಹ ದುರ್ಗಕ್ಕದು ಮುಖ್ಯ ಹಾಕಿದೆ. ಹಾಗಾಗಿ ಹೀಗಲ್ಲ, ಬ್ರಹ್ಮದೇವನ ಕೊಡುಗೆಯಾದಂತಹ ಮರಣಾಧುರ ಅದನ್ನು ಕೈಗೊಂಡು ವಿಶೇಷವಾದಂತಹ ಶಕ್ತಿಯನ್ನು ಹೊಂದಿ ವಿರೋಧಿಗಳ ನಾಶ ಮಾಡಲಿಕ್ಕೆ ಉದ್ದೇಶಿಸಿದರೆ ನಮ್ಮ ಯಜ್ಞ ವೇದಿಕೆಯಾದಂತಹ ನಿಕುಂಬಿಳೆ ಮೂರು ನಿಕುಂಬಿಳನ್ನು ಪ್ರವೇಶ ಮಾಡಿ ಕುಲದೇವಿಯಾದಂತಹ ಆ ನಿಕುಂಬಿಳಾದೇವಿಗೆ ನಮ್ಮ ಭಕ್ತಿ ಪುರಸ್ಕರವಾಗಿ ಆರತಿಯನ್ನು ಇಟ್ಟಿದ್ರೆ ಮಣಿಮಯವಾದ ಆರತಿಯನ್ನು ಎತ್ತುತ್ತಾ ಇದ್ದ ಹಾಗೆ ಮುಖವನ್ನು ತಿರುಗಿದೆ. ನಿಮ್ಮ ಪಕ್ಕ ಕೈಯಿಲ್ಲ ಎಂದು ಆ ರೀತಿ ಹೇಳಿಕೆ ತೊಡಗಿರಲ್ಲ. ಇದುವರೆಗೆ ನಮ್ಮ ಪೂಜೆಯನ್ನು ಕೈಗೊಂಡು ಗ್ರಹ ಮಾಡ್ತಾ ಇದ್ದಂತಹ ಮಹಾತಾಯಿ ನಿನ್ನ ಪಕ್ಕ ಕೈಯಿಲ್ಲ ಅಂತ ಹೇಳಿದ ಮೇಲೆ ಇನ್ನೊಂದು ಆರಾಧನೆ ಮಾಡಿ ಏನು ಪ್ರಯೋಜನ? ದೇವರು ದೇವರು ಅಂತ ಕುಳಿತುಕೊಳ್ಳಲಾರೆ. ಪುರುಷಾಯತ್ತವಾದ ಸಾಧನೆ ಅದನ್ನು ಮಾಡಿಯೇ ಮಾಡ್ತೇನೆ. ಮಾರಣಾಧರ್ಮ ಕರಿಷ್ಯೆ ಗುರುಗಳನ್ನು ಬರಲಿಕ್ಕೆ ಹೇಳಿದ್ದೇನೆ. ಗುರುಗಳಿಗೆ ನಾನು ನೇರ ಇಲ್ಲಿಗೆ ಬರ್ಲಿಕ್ಕೆ ಹೇಳಿದ್ದೆ. ಹೌದು, ನಿನ್ನ ಕರೆ ಬಂತು. ಆಗ ಯಾಕೆ ಅಂತ ಗೊತ್ತಾಗಿಲ್ಲ. ನೇರ ನಿಕುಂಬಿಳೆಗೆ ಬನ್ನಿ ಅಂತ. ನಾವು ಕುಂಬಳೆಗೆ ಬಂದದ್ದು. ಈಗ ಕುಂಬಳೆ ನೀವು ಮೂಲ ನಿಕುಂಬಿಳ ಯಾಕೆ ಈ ಮೊದಲ ಎಚ್ಚರಗಳನ್ನು ವಹಿಸಿಕೊಂಡವರು ನೀವು. ಹೌದು, ಜ್ಯೋತಿಷ್ಯೋಮ, ಅಶ್ವಮೇಧ, ಮಹೇಶ್ವರ, ಗೋಮೇಧ ಮೊದಲಾದಂತಹ ಮಹತ್ತರವಾದಂತಹ ಯಜ್ಞ ಕರ್ಮಗಳು ಇಲ್ಲಿಯೇ ನೆರವೇರಿದರು. ಹೌದು, ಬ್ರಹ್ಮದೇವ ದೇವಲೋಕದಲ್ಲಿ ಕೊಟ್ಟದ್ದು ನೆನಪುಂಟಲ್ಲ ನಿಮಗೆ? ಗೊತ್ತಿದೆ. ದೇವೇಂದ್ರನು ಸರ ಹಿಡಿದಾಗ ಬಿಡಿಸುವುದಕ್ಕೆ ಬಂದ ಕಾಲಕ್ಕೆ ನನಗೊಂದು ಕೊಡುಗೆ ನೀಡಿದರು, ಮಾರಣಾಧರ. ಅದನ್ನು ಪೂರೈಸಿದಂತಾದ್ರೆ ವಿಶೇಷವಾದಂತಹ ರಥಾಶ್ವಗಳು, ಹೌದು, ಜೊತೆಗೆ ಶಸ್ತ್ರಗಳು ಅದೆಲ್ಲ ಒಲಿದು ಬರ್ತದೆ. ನಾನು ಅಜಯ ಈಗ ಮಾರ್ಗ ಒಂದೇ ಇರುವುದು ಏನು ಅಲ್ಲ, ಅದೇ ಯಜ್ಞ ಮಾಡಿದ ನೀವು ಬೇರೆ ನಿವೃತ್ತಿ. ಹೌದಾ? ವಿರೋಧಿಗಳ ಅಷ್ಟಾಸ ಕೇಳುವುದಿಲ್ಲ ನೀವು. ಎಲ್ಲಿ ನೋಡಿದರೂ ಕಪಿಗಡಣ. ಈ ಲಂಕೆಯಲ್ಲಿ ದಾಂಡಿಗರು ಎಷ್ಟು ಬಂದಿರುವಾಗ ಎಷ್ಟು ಮಾಡುದಂದ್ರೆ ಹೌದಲ್ಲ. ಆದ್ರಿಂದಲೇ ಮಾರಣಾಧರವನ್ನು ಪೂರೈಸಿಬಿಡಬೇಕು. ವಿಶೇಷವಾದಂತಹ ಶಕ್ತಿ ಹೊಂದುವಂತೆ ಅನುಗ್ರಹ ಮಾಡಬೇಕು ಅಂತ ಬೇಡುದು. ಮಾರಣಾಧರ ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ. ಮಾರಣಾಧರ ಅಂತ ಹೇಳಿದ್ರೆ ಅಥರ್ವಣದ ಯಾಕಲ್ವ? ಅಥರ್ವಣ. ಹೌದು, ಹಾಗಾಗಿ ಎಲ್ಲಿ ದೋಷ ಕಂಡು ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಲ್ಲ, ನೀನು ಹೇಳಿದ ಮೇಲೆ ನಾನು ಮಾಡುದೆ. ದೋಷ ಬರದಂತೆ ನಡೆಯಬೇಕು ಅಂತ ಅದು ನಾನು ಮಾಡ್ತೇನೆ. ಇಲ್ಲಿಗೆ ಯಾರು ಬರಲಾಗೆ ನಾನು ಮಾಡಿಕೊಂಡು ವ್ಯವಸ್ಥೆ ಮಾಡಬೇಕು. ಈಗ ಅಥರ್ವಣದಲ್ಲಿ ಯಾರು ಮಾಡಬೇಕು ಅಂತ ಆದ್ರೆ ಅದಕ್ಕೆ ಹೋಮಿಸುವುದಕ್ಕೆ ವಸ್ತುಗಳೆಲ್ಲ ಅಥರ್ವಣದೇ ಬೇಕಾಗುತ್ತದೆ. ಸಮಯಬೇಕು. ಬಾಲಾಶದೆಷ್ಟು, ಅತ್ಯದ್ದೆಷ್ಟು, ಶಮಿಯದ್ದೆಷ್ಟು, ಕದಿರದ್ದೆಷ್ಟು. ನೀನೆಂತ ಇಲ್ಲಿ ಗಣವ ಮಾಡಿಸುವುದ? ಸಮಿತ ಇದಕ್ಕಲ್ಲ. ಅದು ಬೇಡ. ನಾನು ಮೊದಲು ಹೇಳಿದಲ್ಲ ಅಥರ್ವಣದ ವಸ್ತುಗಳು ಬೇಕಾಗ್ತದೆ ಅಂತ. ಅಥರ್ವಣದಂದ್ರೆ ಅದು ನಾನು ಹೇಳ್ತೇನೆ. ಮೊದಲಾಗಿ ನಾವು ಕುಳಿತುಕೊಳ್ಳುವಂತಹ ಯಾಗ ಶಾಲೆ ಶುದ್ಧಿ ಆಗಬೇಕು. ಶುದ್ಧ ಮಾಡುವುದಕ್ಕೆ ಬೇಕಾಗಿ ಕೆಲವೆಲ್ಲ ವಸ್ತುಗಳು ಬೇಕಾಗ್ತದೆ. ಯಾವುದು? ಅಜಮೂತ್ರಂ ಗಜಕ್ಷೀರಂ ಪಂಚಗವ್ಯ ಮಾಡ್ಲಿಕ್ಕೆ
ಗೋಮೂತ್ರ, ಗೋಮಯ, ತುಪ್ಪ, ಹಾಲು, ಮೊಸರು 5 ಆಯ್ತು. ಯಾವುದು ಅಲ್ವಾ ಇದು ಪಂಚಗವ್ಯ? ಯಾವುದಕ್ಕೆ ಶುದ್ಧ ಮಾಡ್ಬೋದು. ಅದಲ್ಲ ಹೇಳಿದಲ್ಲ ನಾನು ಹೇಳಿದೆ ಅಲ್ಲ. ಅಜಮೂತ್ರಂ ಗಜಕ್ಷೀರಂ ಸ್ವಾನೇನ ಘೃತಮೇವ ಚ ಮಾರ್ಗಲ್ಯಂ ದಧಿ ಸಂಯುಕ್ತಂ ನರಮಯ ಶುದ್ಧತೆ. ಗೊತ್ತಾಯ್ತಾ? ಒಮ್ಮೆ ವಿವರಣೆ ಹೇಳಿ ನೋಡಿ. ಅಜಮೂತ್ರ, ಅಜ ಅಂದ್ರೆ ಆಡು, ಆಡಿನ ಮೂತ್ರ. ಗಜ ಕ್ಷೀರಂ, ಗಜ ಅಂದ್ರೆ ಆನೆ, ಆನೆಯ ಹಾಲು. ಅಜಮೂತ್ರಂ ಗಜಕ್ಷೀರಂ ಸ್ವಾನೇನ ಘೃತಮೇವ ಚ, ನಾಯಿ ತುಪ್ಪ. ಮಾರ್ಜಲ್ಯ ದಧಿ ಸಂಯುಕ್ತಂ, ಮಾರ್ಜಾಲದ ದಧಿ, ಬೆಕ್ಕಿನ ಮೊಸರು. ಆ ಬಳಿಕ ನರಮಯ ಶುದ್ಧತೆ. ನರಮಯ ಅಂದ್ರೆ ಗೋಮಯ ಇದ್ದಾಗ ನರಮಯ. ಆ ಮಯದಲ್ಲಿ ಆಗ ಶಾಲೆಯನ್ನು ಶುದ್ಧ ಮಾಡುವುದು, ಸಾರಿಸುವುದು. ಅದರ ಮೇಲೆ ನಾವಿರುವರು ಕುಳಿತುಕೊಳ್ಳುವುದು. ನಮಗೆ ಕಾರ್ಯ ಆಗ್ಬೇಕು. ಕಾರ್ಯ ಆಗ್ಬೇಕು ಹಾಗೆ. ಇಷ್ಟೇ ಅಲ್ಲ, ಇದು ಹೋಮಿಸುವುದಕ್ಕೆ ಕೆಲವೆಲ್ಲ ವಸ್ತುಗಳು ಬೇಕಾಗ್ತದೆ. ಹೇಳುವುದು ಅವರಿಗೆ ಸಾಧ್ಯ ಇಲ್ಲ. ಅದನ್ನು ನಮಗೆ ಕೆಲಸದವರೇ ಆಗಬೇಕು. 500 ಹೆಗ್ಗಣಗಳು ಬೇಕು. ಹೆಗ್ಗಣ ಈಗ ಊರಲ್ಲಿ ರಾತ್ರಿ ಹೋಗ್ಲಿಕ್ಕೆ ಬರ್ತಿಲ್ಲ. ಸುಲಭ ಆಯ್ತಲ್ಲ ಹಿಡಿಲಿಕ್ಕೆ. 500. ಆ ಬಳಿಕ ಒಂದು 500 ಸೇರು ಹೆಂಗಸರ ತಲೆಯಲ್ಲಿ ಮೊತ್ತ ಹೇನು. ಒಂದು ಅಶೋಕ ವರದಲ್ಲಿ ಇದ್ದಾರೆ ರಕ್ಕಸರು ತಲೆ ಕೆರೆದು ಕರ 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 ಅದು ಮುಟ್ಟಿ ಮುಟ್ಟಿ ಬೀಳ್ತದೆ. ಸಂಗ್ರಹಿಸುವುದಕ್ಕೆ ಸುಲಭ, ಆ ಬಳಿಕ ಒಂದು 300 ದೊಡ್ಡ ದೊಡ್ಡ ಕಪ್ಪೆಗಳು, ಗೋಂಕರ ಕಪ್ಪೆ. ಕಪ್ಪೆ ತಿನ್ನೋರು ಹೆಚ್ಚಾಗಿ ಕಪ್ಪೆ ಸಿಗುವುದಿಲ್ಲ. ಅದು ನನಗೆ ಗೊತ್ತಿಲ್ಲ, ನನಗೆ ಒಟ್ಟು ಒದಗಿಸಬೇಕು. ಒಂದು 500 ಹೆಬ್ಬಾವುಗಳು ಬೇಕಾಗಿತ್ತು. ಹೆಬ್ಬಾರನ್ನು ಹೋಮಿಸ್ಲಿಕ್ಕಿಲ್ಲ, ಹೆಬ್ಬಾವುಗಳು ಬೇಕು. ಆ ಬಳಿಕ ಮದುವೆ ಯಾಗನೆ ಗರ್ಭಿಣಿಯರಾಗಿರುವ ಸ್ತ್ರೀಯರ ಭ್ರೂಣ ನಮ್ಮ ಕೂಟದಲ್ಲಿ ಕಡಿಮೆ, ಇವುಗಳು ಬೇಕಾಗ್ತವೆ. ಆಮೇಲೆ ಬೇರೆ ಬೇರೆ ವಸ್ತುಗಳೆಲ್ಲ ಹೇಳ್ತೇವೆ. ಇದು ಕೆಲವು, ಇದು 1 ಕೂರ್ಮ 2 ಮಸಾಲೆ. ಎಷ್ಟು ಮುಗಿದ ಮೇಲೆ ವ್ಯವಸ್ಥೆ ಉಂಟು ಬೇರೆ ನಾಳೆ ಬೆಳಗ್ಗೆಲ್ಲ ಅಲ್ಲ. ಅದು ಹೋಗದ ಮೇಲಲ್ಲ, ಹೋಮಿಸುವುದಕ್ಕೆ ಬೇಕು. ಹೋಮಿಸಲಿಕ್ಕೆ ಆಗ್ಬೇಕಾ? 1 ಕೂರ್ಮ, ಕೂರ್ಮ 2 ಮಸಾಲೆ. ಅವುಗಳು ಬೇಕು. ಇಷ್ಟೆಲ್ಲ ವಸ್ತುಗಳು ಮತ್ತೆ ಕೆಲವೆಲ್ಲ ಇದೆ, ಅದನ್ನು ಪಟ್ಟಿ ಕೊಡ್ತೇನೆ ನಾನು. ಆ ಬಳಿಕ ನಿನಗೆ ಕೆಲವೆಲ್ಲ ಸಮುದ್ರ ಸ್ನಾನ ಮಾಡಿ ಸಮುದ್ರ ಸ್ನಾನ ತೀರ್ಥ ಸ್ನಾನ ಅಲ್ಲ, ನೆತ್ತರ ಸ್ನಾನ. ಮನುಷ್ಯರ ರಕ್ತದಲ್ಲಿ ಸ್ನಾನ ಮಾಡಿ ರಕ್ತ ಸ್ನಾನ. ಆ ಬಳಿಕ ಮನುಷ್ಯರ ಕರುಳಿನ ಜನಿವಾರ ಅದನ್ನು ಹಾಕಿಕೊಳ್ಬೇಕು. ಕೆಂಪು ತಿಲಕವನ್ನು ಹಣೆಯಲ್ಲಿ, ನಮ್ಮದು ಕೆಂಪು ವಸ್ತ್ರದ ಹಾಗಾಗಿ ಕೆಂಪಿನ ಹಾರವನ್ನು ಧರಿಸಿ ದೀಕ್ಷಾಬದ್ಧನಾಗಿ ಕುಳಿತುಕೊಳ್ಳುವುದು, ಇದು ಕ್ರಮ. ಆಯ್ತಲ್ಲ. ಹಾಗಿದ್ರೆ ಇದು ಯಾಗವನ್ನು ಮುಂದುವರಿಸುವುದು. ನನ್ನ ಶಿಷ್ಯರಿದ್ದಾನೆ, ಎಲ್ಲ ಬಂದವರು ಸಾಹಿತ್ಯಗಳೆಲ್ಲ ಸಂಭಾರಗಳೆಲ್ಲ ಬಂತ ನೋಡಲಿ. ಓಂ ಜಲಶುದ್ಧಿ ಜಲಶುದ್ಧಿ ಮನಶುದ್ಧಿ. ಊರೆಲ್ಲ ಊರು ಸುದ್ದಿ ಆಗುದು ಬೇಡ. ಇದು ಗುಟ್ಟಿದಲ್ಲೆಲ್ಲ ಹೌದಾ? ಬೇಡ ಬೇಡ, ಇಲ್ಲಿ ಇದರೊಳಗೆ ದೀಕ್ಷಾಬದ್ಧನಾಗುವುದು. ಯಜ್ಞಕುಂಡಕ್ಕೆ ಅಭಿಮುಖನಾಗಿ ಪದ್ಮಾಸನವನ್ನು ಹಾಕಿ ಕುಳಿತುಕೊಳ್ಳತಕ್ಕದ್ದು. ಒಳ್ಳೆ ಕಾರ್ಯಕ್ರಮಕ್ಕೆ ಮಾತ್ರ ಬಾಲೆಗಾರ. ಇದು ಪ್ರಾರಂಭ ಮಾಡುವುದೇ ಕಾರ್ಯ ಸಾಧನೆ ಉಂಟಲ್ಲ, ಅದು ಖಂಡಿತ ಆಗ್ತದೆ. ಆಗುತ್ತದೆ ಅನ್ನಿಸಿಕೋ. ಕಾರ್ಯ ಸಾಧನೆ ಮೇಲಿಂದ ಇಳಿದು ಬರಬೇಕು ವ್ರತ ಖಂಡಿತ. ಯಾವ ಕಾರ್ಯವನ್ನು ಮಾಡುವುದಿದ್ರು ಮೊದಲಾಗಿ ವಿಘ್ನ ನಿವಾರಕರಾದ ಗಣಪತಿ ಪೂಜೆಯನ್ನು ಮಾಡಬೇಕು. ನಮ್ಮ ಕಾರ್ಯ ಸಣ್ಣವಾಗಿ ಅದು ಮಾಡಿ. ಓಂ ಗಜಾನನಂ ಭೂತ ಗಣಾದಿ ಸೇವಿತಂ ಕಪಿತ್ತಯಂ ಭೂಮಲ ಸಾರ ಲಕ್ಷಿತಂ ಕುಮಾರಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಸಂಕಲ್ಪ ವೈವಿನಾಶ ಉದ್ದೇಶ ಮಾರಣಾಧ್ವರಂ ಕರಿಷ್ಯೆ. ಓಂ
ವಾಸು ಭಟ್ರಸ್ಯ ಪುಟ್ಟಿ ಚಾತಸ್ಯ ಸಂಜಯ ಪಾಪ ಸುಪ್ರಾರ್ಧೆ ಕಚ್ಚಡು ಕೈಪೆ ಜಂಬೂ ದ್ವೀಪೆ ಕುಂತುದು ದ್ವೀಪೆ ಭಾರತ ಕಂಡೆ ಕೊರಂಟ್ ದೇಶ ಬಟಾಟಯಾಮಿ ದೇರ್ ಬೀಜ ಮಂಡಳೆ ಕುಂದಕಾರ ಸಂವತ್ಸರೆ ಕೆಟ್ಟೆಟ್ಟೆಯಾಣ ಕಟ್ಟಪ್ಪರು ಭಗಯೋಗ ಭಗವಾನ್ ಭಗನಕ್ಷತ್ರ ಯುಕ್ತಾದ ಕೇವಲ ಅವಗುಣ ವಿಶಿಷ್ಟಾಯ ಓಂ ಘೃತಂ ಚೋರೆ ಪೋರ ಘೃತಂ ಚೋರೆ ಇದ್ಲಾಂತ್ರೆ ಒಬ್ಬ ಇದ್ಲಾಂತ್ರೆ ನವ ಪುತ್ರಾಂತ್ರೆ ಪೋರ ನವ ಪುತ್ರಾಂತ್ರೆ ಇದ್ಲಾಂತ್ರೆ ಒಬ್ಬ ಇರ್ಲಾಂತ್ರೆ ಎಲ್ಲರಿಗಿಲ್ಲ ಉರ್ಲರ ಉರ್ಲೋ ಜಾತ್ರೆ ಪೊರ ಇಂಥ ಮಾಡ್ರೆ ಎಲ್ಲ ಬರ್ಬರದ ನನಗೆ ಯಾವ ಸಂಹಿತೆ ಅಂತ ಬಂದು ಇದಕ್ಕೆ ಸಂಹಿತೆಯೇ ಇಲ್ಲ. ಇದು ಒಂದು ಸೃಷ್ಟಿ ತಯಾರು ಮಾಡಿದೆ. ಏನು ಅಂತ ವಿವರಣೆ ಬೇಕಾ? ಹೇಳಿದ್ರು ನನಗೆ ವಿಷಯ ತಿಳಿಯದೆ ಸುಮ್ಮನೆ ಹೇಗೆ ಮಾಡಬೇಕು? ನಿಮ್ಮಲ್ಲಿ ಯಾರು ಹೇಳಬಾರ್ದು ನೀವು. ಇದು ಘೃತಂ ಚೋರ ಇದು ವಿಷಯ ಗೊತ್ತಾ? ಒಂದು ಯಾಗಕ್ಕೆ ಅಪ್ಪ ಮತ್ತು ಮಗ ಹೋಗಿದ್ದಾರೆ. ಅಲ್ಲಿ ಯಾಗಕ್ಕೆ ಹೋಮಿಸುವಾಗ ತುಪ್ಪದ ಭಾಂಡದಲ್ಲೇ ತುಂಬಿಸಿದ್ದಾರೆ. ತುಪ್ಪ ಬೇಕಾಗ ಹೌದು. ಈ ಅಪ್ಪನಿಗೆ ತುಪ್ಪ ತಿನ್ನುವ ಆಸೆ. ಹಾಗೆ ಎಲ್ಲರ ಎದುರು ತಗೊಂಡು ನೋಡುದು ಮಟ್ಟದಿಂದ ತುಪ್ಪ ತೆಗೆದುಕೊಳ್ಳುವುದು ಅಂತ. ಹಾಗೆ ಮಗನಿಗೆ ಅಪ್ಪ ಮಂತ್ರದಲ್ಲಿ ಸೂಚನೆ ಕೊಡುದು. ಕೃತಂ ಚೋರೆ ಪೋರ ಕೃತಂ ಚೋರೆ ಅಂದ್ರೆ ತುಪ್ಪ ಕದ್ದಕೋ ಮಗನೇ, ತುಪ್ಪ ಕದ್ದಕೋ. ಇದು ಮಗ ಅಪ್ಪನಿಂದ ಬುದ್ಧಿವಂತ. ಇತ್ತಲಂತ್ರೆ ಪಪ್ಪ ಇತ್ತಲಂತ್ರೆ ಯಾವುದ್ರಲ್ಲಿ ಕದ್ದುಕೊಳ್ಳಿ ಅಪ್ಪ, ಯಾವುದ್ರಲ್ಲಿ ಕದ್ದುಕೊಳ್ಳಿ. ನಾನು ಕಿತ್ತಳೆ ಅಲ್ಲ. ಅದಕ್ಕೆ ಅಪ್ಪ ಮಗ ಹೇಳುದು, ಮಗನಿಗೆ ಹೇಳುದು ನವ ಪುಡ್ಕಲಾಂತ್ರೆ ಪೋರ ನವ ಪುಡ್ಕಲಾಂತ್ರೆ. ಅದು ಹುಡುಕುಳ ಅಂದ್ರೆ ಹುಡುಕುಳ ನವ ಪುಡ್ಕಲ ನವ ಕಲಿಯೋ ಹೊಸ ಮಡಿಕೆಯಲ್ಲಿ ಕದ್ದುಕೋ ಮಗನೇ. ಅದಕ್ಕೆ ಮಗ ಅಪ್ಪನಲ್ಲಿ ಹೇಳುದು ಜಿರ್ಲಾಂತ್ರೆ ಪಪ್ಪ ಜಿರ್ಲಾಂತ್ರೆ. ಅದಕ್ಕೆ ಗಿರ್ಲ ಬಿದ್ದಿದೆ ಅಂತ. ಗಿರ್ಲೆಲ್ಲ ಹೆಗ್ಗಡೆ ಬಿದ್ದದ್ದು. ಜಿರ್ಲಾಂತ್ರೆ ಪಪ್ಪ ಜಿರ್ಲಾಂತ್ರೆ ಅಂತ ಹೇಳಿದ್ರೆ ಈ ಹೊಸ ಮಡಿಕೆಗೆಲ್ಲ ಜೀರ್ಣಿಸಿಕೊಳ್ತದೆ ಅಂತ, ಹೀರಿಕೊಳ್ತದೆ ಅಂತ. ತುಪ್ಪ ನೀರು ಅದನ್ನು ಹಿಂಗುತ್ತದೆ. ಅದಕ್ಕೆ ಅಪ್ಪ ಮಗನಲ್ಲಿ ಹೇಳುದು ಜಿರ್ಲರೆ ಜಿರ್ಲೋ ಉರ್ಲರೆ ಉರ್ಲೋ. ನಿಮಗಂತಾಗದಿದ್ದರೂ ಇಲ್ಲಿ ಕೆಲವರಿಗೆಲ್ಲ ಅರ್ಥ ಆಗಿರ್ಬೋದು. ಇಷ್ಟಾದ್ರೂ ಕೂಡ ಹೇಳುವುದಿಲ್ವ ನೀನು? ಹೇಳುವುದಿಲ್ವಾ? ನಿನ್ನನ್ನು ಎಬ್ಬಿಸಿದ ಸಮಯ ನಾನು ತಿಳಿದುಕೊಂಡಿದ್ದೇನೆ. ನನ್ನ ಎಡದ ಕಾಲಿನಿಂದ
ಭಿಕ್ಷನ್ನು ಕಳಿಸಿದೆಯ ನೀನು ನನಗೆ ರಕ್ಷಣೆ ದಾರಿ ತೋರಿದ ಕಾರಣ ಬಲ್ವೇ? ಹೌದು. ಎಲ್ಲ ವಿಭೀಷಣ ರಾಷ್ಟ್ರದ್ರೋಹಿ, ಬಂಧುದ್ರೋಹಿ, ಭ್ರಾತೃದ್ರೋಹಿ. ನಮ್ಮ ನಿಜವನ್ನು ಹೇಳಿ ರಾಮ ನಿಜವಾಗಿ ಗೆಲ್ಲಿಕ್ಕಿಲ್ಲ, ಇವ ಪಕ್ಷಕ್ಕೆ ಹೋದ ಕಾರಣವಲ್ವಾ? ಅಧಿಕಾರದಾಹಿ ನಮ್ಮ ರಹಸ್ಯವನ್ನು ಹೇಳಿ ನಮ್ಮ ಸೋಲಿಗೆ ಕಾರಣವಾದ ನಿನ್ನನ್ನು ಮೊದಲು ಕೊಲ್ತೇನೆ, ಆಮೇಲೆ ನಿನ್ನ ಪೌರುಷ ವಾಹಿನಿಯನ್ನು ಹೌದು. ವಿಶ್ವಾಮಿತ್ರರ ಯಜ್ಞ ಸಂರಕ್ಷಣೆ, ಅಲ್ಲಿ ರಾಕ್ಷಸರನ್ನು ಕೊಲ್ತೀವಿ. ಇಲ್ಲಿ ರಾಕ್ಷಸರು ಯಜ್ಞ ಮಾಡುವಾಗ ಯಜ್ಞ ಹಾಳು ಮಾಡ್ತೀವಿ. ಯಜ್ಞ ಅದು ಯಜ್ಞ ಇದು ಯಜ್ಞವೇ. ನೀನು ಯಜ್ಞವನ್ನು ಕೆಡಿಸುವ ಕಾರಣ ಕೆಳಮುಖವಾಗಿ ಬರ್ತಾ ಇದ್ದಂತಹ ದಿವ್ಯ ಈ ಮೇಲೆ ಹೋಗ್ತಾ ಉಂಟು. ಹೌದು. ಇನ್ನೆಂದು ನನಗದು ದೊರಕುವುದಿಲ್ಲ, ದೊರಕಬಾರದು. ದೊರಕುವುದಿಲ್ಲ ಎಂಬ ಕಾರಣಕ್ಕಾಗಿ ಇಂದ್ರಾದಿ ವಿಚಲಿತವಾದ ಕಾರಣ ಭಾವಿಸಬೇಡ. ಮತ್ತೇನು? ನಮ್ಮ ಆತ್ಮಶಕ್ತಿ ಭದ್ರವಾಗಿ ಹೌದೇ ಮಯವೃತವಾದಂತಹ ದಿವ್ಯ ಚಾಪವನ್ನು ಹೊಂದಿ ನಾನು ಯುದ್ಧ ಮಾಡಿದ್ದಾದ್ರೆ ನಿಮ್ಮ ಆಯುಷ್ಯಕ್ಕೆ ಕೊನೆ.
ನನ್ನಯ್ಯನ ಪಾದಕ್ಕೆ ಮಣಿದು ಬಂದದ್ದು ಅಪರಾಧವಾಯ್ಕೆಂಬ ಹಾಗೆ ಬೇಡಿಕೊಂಡರು ಬಾಲೆಯನ್ನು ಬಿಟ್ಟುಕೊಂಡು
ಒದಗಿಸಿದ ಮೂರ್ಛೆಯೊಳಗಿವನು ಹರ ಹರ ನಾನೀಗ ಕೂಗಿ ಕರೆದರೂ ಹರಳ ಪರಮೇಶ್ವರ ದೇವರು ಬರುವ ಹಾಗಿಲ್ಲ. ಒಂದು ಕಾಲದಲ್ಲಿ ನಮ್ಮ ಉನ್ನತಿಗಾಗಿ ಉತ್ಕರ್ಷಗಾಗಿ ಹರನನ್ನು ವಿಧಿಯನ್ನೋ ತಪಸ್ಸಿನ ಮೂಲಕವಾಗಿ ಒಲಿಸಿಕೊಂಡವರು ನಾವು. ವಿಶೇಷವಾದಂತಹ ವರಬಲವನ್ನು ಹೊಂದಿದವರು. ಪಡೆದಂತಹ ವರಬಲವನ್ನು ಸ್ವಾರ್ಥಕ್ಕಾಗಿ ವಿನಿಯೋಗಿಸಿದೆವು. ಜೊತೆಗೆ ಲೋಕಮಾರಕರಾದೆವು. ಪಡೆದಂತಹ ವರಬಲ ನಿತ್ಯವೂ ಬೆಳಕನ್ನು ನೀಡಬೇಕು ಅಂತಾದ್ರೆ ಅದಕ್ಕೆ ಸದ್ಧರ್ಮಾಚರಣೆ ಎಂಬಂತಹ ತೈಲವನ್ನು ಎರೆಯುತ್ತಲಿರಬೇಕು. ಅಧರ್ಮಿಗಳಾಗಿ ಹೋದೆವು ನಾವು. ಲೋಕಕ್ಷೇಮಕಾರಕರಾದಂತಹ ದೇವತೆಗಳನ್ನು ಹಿಂಸಿಸಿದೆವು. ಹಾಗಾದ್ರಿಂದಲೇ ರಣರಂಗದಲ್ಲಿ ಉರುಳಿದಂತಹ ಈ ಕಾಲಕ್ಕೆ ಹರನನ್ನು ಕೂಗಿ ಕರೆದಂತಾದ್ರೆ ಹರನು ಬರುವ ಹಾಗಿಲ್ಲ. ಆ ಕಾಲಕ್ಕೆ ಬಂದು ವರ ಕೊಟ್ಟಿದ್ದಾರೆ. ಮಾನವನಾದಂತಹ ಇವರಲ್ಲಿ ಕಾಳಗವನ್ನು ಎಸಗುತ್ತಾ ಧರೆಯಲ್ಲಿ ಉರುಳಿದೆ. ಮೂರ್ಛಿತನಾದೆ. ಎಚ್ಚರಗೊಂಡು ನೋಡಿದೆ ಅಂತಾದ್ರೆ ಎದೆ ಸೆಟೆದು ಕಾಳಗಕ್ಕೆ ಹಾಗೆ ನಿಂತಿದ್ದಾನೆ. ವರವನ್ನು ಪಡೆದ ಕಾಲದಲ್ಲಿ ಸುರನರೋರಗರನ್ನು ಅಳುಕಿಸಿದಂತಹ ಭಟ ಇಂದ್ರಾರಿ ನಾನು. ದೇವೇಂದ್ರನ್ನೇ ಸೆರೆ ಹಿಡಿದಂತಹ ಪರಾಕ್ರಮಿ ಮೇಘನಾದನಾಗಿ ಆಗಿದ್ದಂತಹ ನಾನು ಇಂದ್ರಾರಿ ಎನಿಸಿದಂತಹ ಕಥೆ ಅದುವೇ. ಅಂತ ಇಂದ್ರಜಿತ್ ಒಬ್ಬ ಮಾನವನಲ್ಲಿ ಸೋಲ್ಬೇಕು ಅಂತಾದ್ರೆ ಏನರ್ಥ? ಈತಗಳು ನರರಲ್ಲ, ಈತಗಳು ನರರಲ್ಲ, ಬಂದ ಕೋಟಗಳಿಗೋ ಕೋತಿಗಳ ಮನವಲ್ಲ ಸಿದ್ಧ. ಈತಗಳು ನರರಲ್ಲ, ಬಂದ ಕೋಟಗಳಿವು ಕೋತಿಗಳ ಬಲವಲ್ಲ ಸಿದ್ಧ. ಕೈತವದ ಯತಿಯಾಗಿ ತಾತಗಳ ಬಿಲಿ ತಂದದ ಸೀತೆ ಮಾನವಿಯಲ್ಲ ಬದ್ಧ. ಕೈತವದ ಯತಿಯಾಗಿ ತಾತಗಳ ಬಿಲಿ ತಂದ ಸೀತೆ ಮಾನವಿಯಲ್ಲ ಬದ್ಧ. ಸೀತೆ ಮಾನವಿಯಲ್ಲ ಬದ್ಧ. ಕೈತವದ ಯತಿಯಾಗಿ ತಾತಗಳ ಬಿಲಿ ತಂದ ಸೀತೆ ಮಾಯಾವಿ ಬದ್ಧ. ಈತಗಳು ನರರಲ್ಲ, ಒಂದ ಕೂಟಗಳಿವು ಕೋತಿಗಳ ಬಲವಲ್ಲ ಸಿದ್ಧ. ಕೈತವದ ಯತಿಯಾಗಿ ತಾತಗಳ ವಿಲಿ ತಂದ ಸೀತೆ ಮಾನವಿಯಲ್ಲ ಬದ್ಧ. ಹರ ಹರ ಆ ಈತಗಳು ನರನಲ್ಲ. ಹೋದಲ್ಲಿ ರಾಮ ಹೇಳ್ತಾ ಇದ್ದಾನಂತೆ, ನಾನು ದೇವರಲ್ಲ ಮಾನವನಿದ್ದೇನೆ. ಮಾನವನೇ ಆಗಿದ್ರೆ ಪದೇ ಪದೇ ಹೋದಲ್ಲಿ ಮಾನವ ಅಂತ ಹೇಳಬೇಕಾದ ಅಗತ್ಯವೇನು? ಈತಗಳು ನರರಲ್ಲ, ಬಂದ ಕೋಡಗಗಳಿವು ಕೋತಿಗಳ ಕುಲವಲ್ಲ. ನನ್ನ ಅಪ್ಪನ ಮುಂದೆ ನಿಂತು ಕೆಲವರೆಲ್ಲ ಧೈರ್ಯ ಮಾಡಿ ಹೇಳಿದ್ರು. ಕುಂಭಶ್ರವಣ ಚಿಕ್ಕಪ್ಪನು ನನ್ನ ತಮ್ಮ ಅತಿಕಾಯನು ಅವರಿಗೆಲ್ಲ ಹೇಳುವ ಧೈರ್ಯ ಬಂತು. ನನಗೆ ಧೈರ್ಯ ಇಲ್ಲ ಅಂತಲ್ಲ, ಅಪ್ಪನ ಮನಸ್ಸಿಗೆ ಬೇಸರವಾಗುವಂತೆ ನಡೆದುಕೊಳ್ಳುವ ಮಗನಲ್ಲ ನಾನು. ನನಗೂ ಅರ್ಥವಾಗಿದೆ. ಧರೆಯ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ವೈಕುಂಠವಾಸಿಯಾದಂತಹ ನಾರಾಯಣ ಸ್ವಾಮಿ ರಘುರಾಮನಾಗಿ ಕಾಣಿಸಿಕೊಂಡ. ಓ ರಾಮ, ಮರೆಯಲ್ಲಿದ್ದರೂ ನೀನು ದೇವರು ಅಂತ ಗೊತ್ತಾಯ್ತು ನನಗೆ. ಇವ ಸಾಮಾನ್ಯನಲ್ಲ, ಇವನ ಚಾಪೆ ಮಲಗುವ ಚಾಪೆ ಶೇಷ. ಅವನ ತಮ್ಮ ಲಕ್ಷ್ಮಣನಾಗಿ ಕಾಣಿಸಿಕೊಂಡವ. ಕೈತವದ ಯತಿಯಾಗಿ ತಾತ ಕಳವಿಲಿ ತಂದಂತಹ ಸೀತೆ ಮಾನವಿಯಲ್ಲ, ನಾರಾಯಣನ ಅರ್ಧಾಂಗಿಯಾದಂತಹ ಲಕ್ಷ್ಮೀದೇವಿ. ಕಪಿಗಳೆಲ್ಲ ಇಂತಹ ಸಾಹಸವನ್ನು ತೋರ್ತಾ ಇದ್ದಾರೆ ಅಂದ್ರೆ ಅರ್ಥವೇನು? ಏನು? ಮರದಿಂದ ಮರಕ್ಕೆ ಹಾರುವಂತಹ ಮರ್ಕಟರಿಗೆ ಈ ರೀತಿಯ ಬಲವೆಲ್ಲಿಂದ ಬಂತು? ಜಗದಾಧ್ಯಕ್ಷನಾದಂತಹ ಶ್ರೀಹರಿ ಕೈಗೊಳ್ಳುವಂತಹ ಧರ್ಮ ಕೈಂಕರ್ಯಕ್ಕೆ ನಮ್ಮಿಂದ ಆಗಬೇಕಾದಂತಹ ಸಹಕಾರವನ್ನು ನೀಡೋಣ ಎಂಬ ಉದ್ದೇಶದಿಂದಲೇ ದೇವಾನುದೇವತೆಗಳ ಅಂಶ ಸಂಭೂತರಾಗಿ
ಕಪಿಗಳಾಗಿಯೂ ಬಲ್ಲೂಕರಾಗಿಯೂ ಲೋಕದಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಾಗಾದ್ರಿಂತಹ ಅತಿಶಯವಾದಂತಹ ಪರಾಕ್ರಮವನ್ನು ರಣರಂಗದಲ್ಲಿ ಅವರಿಗೆ ತೋರುವುದಕ್ಕೆ ಸಾಧ್ಯವಿದೆ. ಏನು ಮಾಡೋಣ, ನಾವು ಎಷ್ಟು ಪ್ರಯತ್ನ ಪಟ್ಟರು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಈ ಸಲ. ತಂದೆಗೆ ಯುದ್ಧ ಅಂದ್ರೆ ಪರಮ ಸಂತೋಷ. ತಂದೆಯ ಆನಂದಕ್ಕೆ ಯಾರು ಕಾರಣನಾಗುತ್ತಾನೆಯೋ ಅವನು ಮಾತ್ರ ನಂದನನಾಗುತ್ತಾನೆ. ಹಾಗೆ ಯುದ್ಧದ ರಣವೀಳ್ಯವನ್ನು ಹೊಂದಿ ರಣರಂಗದ ಕಡೆಗೆ ಬಂದೆ. ಇವರಲ್ಲಿ ಕಾದಾಟವನ್ನು ಎಸಗಿ ಧರೆಯಲ್ಲಿ ಉರುಳಿದೆ. ಈಗ ಎಚ್ಚರಗೊಂಡು ಎಲ್ಲ ನೆನಪಾಗುತ್ತದೆ. ಮರಳಿ ಲಂಕೆಗೆ ಬರುವುದಿಲ್ಲ ಅಂತ ಹೇಳಿದೆ. ಲಂಕೆಗೆ ಬಂದ್ರೆ ಪುರವ ಹೊಗಿಸದಿರಿ, ನನ್ನ ಮುಖಕ್ಕೆ ಛೀ ತೂ ಎಂದು ಉಗುಳಿ ಹೊರಗೆ ಕಳಿಸಿಕೊಟ್ಟಿದ್ದು ಹೇಳಿದ್ದೇನೆ. ಸೋತರೆ ನನಗೆ ಮತ್ತೊಂದು ಜನ್ಮವಿಲ್ಲ, ಜೀವನ ಇಲ್ಲ, ಸೂರ್ಯ ಕುಂಡವ ಹೋಗುವೆ. ಆದರೆ ಸಾಮಾನ್ಯರಿಗೆ ಇಂದ್ರಾರಿಯನ್ನು ಕೊಲ್ಲುವುದಕ್ಕೆ ಸಾಧ್ಯವಿಲ್ಲ. ಇಂದ್ರಾರಿಯನ್ನು ಕೊಲ್ಲಬೇಕು ಅಂತಾದ್ರೆ ವಿಶೇಷವಾದಂತಹ ವ್ರತವನ್ನು ಹೊಂದಬೇಕು. ಅದನ್ನು ಮಾಡಿದ್ದಾನಂತ ನನಗೆ ತಿಳಿಬೇಕು. ಸತ್ಯವನ್ನು ಹೇಳಿ ಯುದ್ಧವನ್ನು ಮಾಡುವಂಥದ್ದು ಯೋಧರಿಗೆ ಹೇಳಿದಂತಹ ಕ್ರಮ. ನೋಡೋಣ, ಮಾತನಾಡಿದ್ದೇನೆ. ರಾತ್ರಿಯಲ್ಲಿ ದುಡಿಮೆ ಅಂದ್ರೆ ಹಗಲು ನಿದ್ರೆ. ಎರಡು ಹೊತ್ತು ನಿದ್ರೆ ಬಿಟ್ಟರೆ ತಲೆ ಕೆಟ್ಟು ಹೋಗಿದ್ದು, ಭ್ರಾಂತು ಬಂದಿತ್ತು. ನಿದ್ರಾ, ಆಮೇಲೆ ಸತ್ಸಂಗ, ಹೆಣ್ಣಿಗೊಂದು ಗಂಡು ಗಂಡಿಗೊಂದು ಹೆಣ್ಣು, ಇದು ಲೋಕದ ರೂಢಿ ಪ್ರಕೃತಿ ನಿಯಮ. ಅದನ್ನು ಮೀರಿದಂತ ಕೆಲವು ಮಹಾತ್ಮರನ್ನ ಕಾಲು ಜಾಗ ಕಥೆ ಉಂಟು. ಆದ ಕಾರಣ ಹೆಣ್ಣೊಬ್ಬಳು ಬೇಕೇ ಬೇಕು ಗಂಡು ಸಾಧನೆಗೆ, ಹೆಣ್ಣಾದವನಿಗೆ ಗಂಡೊಬ್ಬನ ಆಶ್ರಯ ಬೇಕೇ ಬೇಕು. ಅದನ್ನು ಮೀರಿರಬೇಕು. ನಿನ್ನ ಬಳಿಯಲ್ಲಿ ಹೆಂಡತಿಗೆ ಇಲ್ಲ ಎಂಬ ಕಾರಣದಿಂದಾಗಿ ನೀನು ಆ ವ್ರತ ಮಾಡಿದ್ದ ಹೇಳಲಿಕ್ಕೆ ಆಗುವುದಿಲ್ಲ. ಕಾಡಿನಲ್ಲಿ ಆಗಲಿ, ಈ ಸಮುದ್ರ ತೀರದಲ್ಲಿ ಆಗಲಿ, ಗಾಳಿ ಬೀಸುವಾಗ ಮೈ ಜುಮ್ಮೆನ್ನುವಾಗ ಬಳಿಯಲ್ಲಿ ಹೆಂಡತಿ ಇದ್ರೆ ಆಗುತ್ತಿತ್ತು ಅಂತ ನೀನೊಂದು ಬಾರಿ ಭಾವಿಸಿದರೂ ನಿನ್ನ ವ್ರತ ಭಂಗವಾಗುತ್ತದೆ. ಹಾಗಾಗಿ ಆಹಾರ, ನಿದ್ರೆ, ಸತ್ಸಂಗ ಎಂಬಂತಹ 3 ವಿಚಾರಗಳು ಅದನ್ನು ತ್ಯಜಿಸುವಂತಹ ವ್ರತವನ್ನು ಮಾಡಿದ್ದಾದರೆ
ಅವನು ಪ್ರಯೋಗಿಸಿದಂತಹ ನಿನ್ನ ಶರೀರಕ್ಕೆ ನಾಟಿದ ಎಲ್ಲಾ ಬಾಣಗಳನ್ನು ಕೈಯಲ್ಲಿ ಕಿತ್ತು ತೆಗೆದಿದ್ದೇನೆ. ಅಲ್ಲಿ ಕಾಣುತ್ತಿರುವಂತಹ ಗಾಯಗಳಿಗೆಲ್ಲ ದಿವ್ಯ ಔಷಧವನ್ನು ಹಚ್ಚಿ ಉಪಚರಿಸುತ್ತಿದ್ದೇನೆ. ಮಗನೇ, ಸುಧಾರಿಸಿಕೋ, ವಾಸಿಯಾಗಲಿ. ಆ ಬಳಿಕ ನನ್ನ ಮನಸ್ಸಲ್ಲಿರುವಂತಹ ಸಂಶಯವನ್ನು ನೀಗಿಸಲೇಬೇಕು. 12 ವರ್ಷಗಳವರೆಗೆ ವ್ರತಸ್ಥನಾದಂತಹ ಯಾವನಿದ್ದಾನೋ ಅವನಿಂದಲೇ ಇಂದ್ರಾರಿಯ ಸಾವು ಅಂತ ವಿಭೀಷಣ ತಿಳಿಸಿದ. ಹಾಗಿದ್ರೆ ನೀನು ಆಚರಿಸಿರುವೆಯಾ? ಇಂದು ಪರ್ಯಂತ ಫಲ ತಂದಿದ್ದೆ ನಿಮಗೆ, ತಿಂದು ನೀವು ತಿಳಿದ